ಕಾಪುಪೇಟೆಯ ಖಾಸಗಿ ಕಟ್ಟಡವೊಂದರ ಮುಂಭಾಗದಲ್ಲಿ ಇರುವ ರಿಕ್ಷಾ ನಿಲ್ದಾಣವನ್ನು ತೆರವುಗೊಳಿಸುವಂತೆ ಹೈಕೋರ್ಟ್ ಆದೇಶಿಸಿದ್ದು, ಅದರಂತೆ ಪುರಸಭೆಯು ರಿಕ್ಷಾ ನಿಲ್ದಾಣ ತೆರವಿಗೆ ಮುಂದಾಗಿದ್ದು, ಪುರಸಭೆಯ ಕ್ರಮಕ್ಕೆ ರಿಕ್ಷಾ ಚಾಲಕರಿಂದ ಭಾರೀ ಆಕ್ಷೇಪ ವ್ಯಕ್ತವಾಗಿದೆ. ಕಾಪುಪೇಟೆಯಲ್ಲಿ ಖಾಸಗಿ ಕುಟುಂಬಕ್ಕೆ ಸೇರಿದ ಜಾಗ ಮತ್ತು ಕಟ್ಟಡದ ಮುಂಭಾಗದಲ್ಲಿರುವ ರಿಕ್ಷಾ ನಿಲ್ದಾಣದಿಂದಾಗಿ ಅಂಗಡಿಯಲ್ಲಿರುವ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಖಾಸಗಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಹೈಕೋರ್ಟ್ ಅವರ ಪರವಾಗಿ ತೀರ್ಪು ನೀಡಿ ರಿಕ್ಷಾ ನಿಲ್ದಾಣವನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಿತು. ಹೈಕೋರ್ಟ್ ನೀಡಿರುವ ಆದೇಶದಂತೆ ಕಾಪು ಪುರಸಭೆಯು ರಿಕ್ಷಾ ನಿಲ್ದಾಣ ತೆರವುಗೊಳಿಸುವ ವಿಚಾರದಲ್ಲಿ ಚರ್ಚಿಸಲು ಮತ್ತು ಆದೇಶ ಜಾರಿಯ ಕುರಿತಾಗಿ ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘದ ಪ್ರತಿನಿಧಿಗಳಿಗೆ ನೋಟಿಸ್ ಜಾರಿ ಮಾಡಿತು. ಏಕಾಏಕಿಯಾಗಿ ಬಂದ ಹೈಕೋರ್ಟ್ನ ಆದೇಶದಿಂದ ಗಲಿಬಿಲಿಗೊಂಡ ಕಾಪುಪೇಟೆಯ ಎಲ್ಲಾ ರಿಕ್ಷಾ ಚಾಲಕರು ರಿಕ್ಷಾ ಸಮೇತವಾಗಿ ಪುರಸಭೆಗೆ ಆಗಮಿಸಿ ಮುತ್ತಿಗೆ ಹಾಕಲು ಮುಂದಾದರು. ಇದರಿಂದಾಗಿ ಪುರಸಭೆ ಮುಂಭಾಗ ಕ್ಷಣಕಾಲ ಗೊಂದಲ ಉಂಟಾಯಿತು. ರಿಕ್ಷಾ ನಿಲ್ದಾಣ ತೆರವು ವಿಚಾರದಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದೇವೆ. ರಿಕ್ಷಾ ನಿಲ್ದಾಣ ತೆರವಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡುವುದಿಲ್ಲ. ತೆರವು ಮಾಡುವುದು ಪುರಸಭೆಗೆ ಅನಿವಾರ್ಯವೇ ಆದರೆ ಪರ್ಯಾಯ ಪ್ರದೇಶವನ್ನು ಗುರುತಿಸಿ ನಿಲ್ದಾಣ ರಚಿಸಿ ಕೊಟ್ಟು ತೆರವು ನಡೆಸಲಿ. ಅಷ್ಟರವರೆಗೆ ಕಾಲಾವಕಾಶ ಮಾಡಿಕೊಡುವಂತೆ ರಿಕ್ಷಾ ಚಾಲಕರು ಆಗ್ರಹಿಸಿದ್ದಾರೆ. ಆ ಬೋರ್ಡ್ ಸ್ಟೇ ಕನ್ನಡ ಈನ ಕನ್ನಡ ನಮ್ಮ ಮಲ್ಪೊಡು ಅದಕ್ಕೆ ಆರ್ನ ಪ್ರೊಸೀಡಿಂಗ್ಸ್ ಮಲ್ಪೊಡು ನಮ್ಮ ನಿಗಲ್ನ ಟೀಮ್ ಉಂಟಲ್ಲ ನಿಗಲ್ನ ಲೀಗಲ್ ಟೀಮ್ ಉಂಟು ಐಟ್ ನಿಗಲ್ ನಿಗಲ ಪ್ರೊಸೀಡಿಂಗ್ಸ್ ಮಲ್ಪೊಡು. ಈಗ ನೋಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಗಾರ್ಡನ್ ಮಾಡಿದ್ದಾರೆ. ಒಬ್ಬರು ಎಲ್ಲಿ ಇವರಿಗೆ ನಮಗೆ ಮಾತ್ರ ಅದು ವಿಷಯಾಂತರ ಆಗಿದೆ ಬೇಡ. ಈಗ ನಮಗೆ ಈಗ ಒಂದು ಕಾಲಾವಕಾಶ ಕೊಡಿ. ಸ್ಟ್ಯಾಂಡರ್ಡ್ ವ್ಯವಸ್ಥೆ ಮಾಡಿಕೊಡಿ. ಸರ್ಕಾರ ಪರ್ಮಿಟ್ ಕೊಟ್ಟಿದೆ ರಿಕ್ಷಾಕ್ಕೆ, ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಬಾಡಿಗೆ ಮಾಡೋದು. ಸಾರ್ವಜನಿಕ ರಿಕ್ಷಾ ಅಂದ್ರೆ ಆಟೋ ರಿಕ್ಷಾ ಅಂದ್ರೆ ಪ್ರೈವೇಟಾ? ಅಧ್ಯಕ್ಷ ಹತ್ರ ಮಾತಾಡ್ತಾನೆ. ಈಗ ಏನಿದೆ ಹೈಕೋರ್ಟ್ ಆರ್ಡರ್ ನಾವು ಮಾನ್ಯತೆ ತಗೊಂಡು ನಾವು ಮಾಡಲೇಬೇಕಾಗುತ್ತೆ ಸರ್. ಅದಕ್ಕೆ ವಿರುದ್ಧ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ಕಾರಿ ಜಾಗದಲ್ಲಿ ಬೋರ್ಡ್ ಹಾಕ್ಲಿಕ್ಕೆ ಆಗ್ತದೆ. ಅಧ್ಯಕ್ಷ ಹತ್ರ ಮಾತಾಡಿದ್ದೇನೆ. ಅವರ ಜಾಗದಲ್ಲಿ ಬೇಕಾದ್ರೆ ಹಾಕಿ. ಪ್ರೈವೇಟ್ ಜಾಗದ ಎದುರಿಗೆ ನಿಲ್ಲಿಸೋದಕ್ಕೆ ಅವರ ಅಂಗಡಿಗಳಲ್ಲಿ ವ್ಯಾಪಾರ ಆಗೋದಿಲ್ಲ. ರಕ್ಷಿತಾ ಅವರು ಹೈಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ಏನು ಆರ್ಡರ್ ಮಾಡಿದ್ದಾರೆ ಅಂದರೆ ಅದನ್ನು ತೆರವುಗೊಳಿಸಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ. ಒಂದು 70 ವರ್ಷದಿಂದ ಯಾರಿಗೂ ತೊಂದರೆ ಆಗುವಂಥ ವ್ಯವಸ್ಥೆಯನ್ನು ಏಕಾಏಕಿ ಮಾಡಿದ್ರೆ ಪಾಪದವರ ಮೇಲೆ ದಬ್ಬಾಳಿಕೆ ಆಗಿದೆ. ನಮ್ಮ ಸುಮಾರು ಸಾಧಾರಣ ಒಂದು 50 ವರ್ಷದಿಂದ ಕಾಪುಪೇಟೆಯಲ್ಲಿ ರಿಕ್ಷಾ ಪಾರ್ಕಿಂಗ್ ಮಾಡ್ತಾ ಇದ್ದೇವೆ. ಇದಕ್ಕೂ ಮುಂಚೆ ಸಹ ನಮ್ಮ ಅರುಣ್ ಶೆಣೈ ಅಂತವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಕೋರ್ಟ್ ಆರ್ಡರ್ ತಂದು ಏಕಾಏಕಿ ನಾವು ಒಂದು ಸಾಧಾರಣ ಈ ಸ್ಟ್ಯಾಂಡಲ್ಲಿ ನಮ್ಮದೊಂದು 30-40 ರಿಕ್ಷಾ ನಿಲ್ತಾ ಇದೆ. ಎಲ್ಲ ರಿಕ್ಷಾ ತೆರವು ಮಾಡಬೇಕು ಅಂತ ಹೇಳಿ ನಮ್ಮ ಪುರಸಭೆಗೆ ಲೆಟರ್ ಮಾಡಿದ್ದಾರೆ ಮತ್ತು ಕೋರ್ಟ್ ಆರ್ಡರ್ ಆಗಿದೆ. ಈ ಆರ್ಡ್ರ್ ಇಟ್ಕೊಂಡು ನಾವು ಇವತ್ತು ಪುರಸಭಾ ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀವಿ. ಚೀಫ್ ಆಫೀಸರ್ ಅವರು ಈಗ ಬಂದು ಕಾನೂನು ಪ್ರಕಾರ ನಮಗೆ ಅದು ತೆಗಿಬೇಕು, ನಾವು ಬೋರ್ಡ್ ಹಾಕ್ತೇವೆ ಅಂತ ಮಾತಾಡಿದ್ದಾರೆ. ಅದಕ್ಕೆ ನಾವು ಅವರ ಪೂರಕವಾಗಿ ನಾವು ಅವರ ಹತ್ರ ಮನವಿ ಮಾಡಿದ್ದೇವೆ. ಕಾನೂನಿಗೆ ನಾವು ಏನಾದರೂ ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ, ಕಾನೂನಿಗೆ ಸಹಕಾರವಾಗಿ ನಾವು ಈಗ ನಮಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ, ಆ ಕಾಲಾವಕಾಶದಿಂದ ನಾವು ಏನಾದರೂ ವ್ಯವಸ್ಥೆ ಮಾಡುತ್ತೇವೆ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ನಮ್ಮನ್ನು ಅವರು ಕರೆದು ಪುನಃ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಯಾವುದಕ್ಕೂ ಯಾರಿಗೂ ತೊಂದರೆ ಕೊಡುವವರಲ್ಲ. ನಮ್ಮಿಂದ ಉಪಕಾರ ಆಗುದೇಶುವ ಯಾರಿಗೂ ಉಪದ್ರ ಆಗುತ್ತಿಲ್ಲ. ಹೀಗಾಗಿ ನಾವು ಎಲ್ಲ ರಿಕ್ಷಾ ಚಾಲಕರ ಮಾಲಕರ ಮನವಾಗಿ ಪುರಸಭೆಗೂ ಸಹ ಮನವಿ ಮಾಡಿದ್ದೇವೆ, ನಮಗೆ ಜಾಗ ಕೊಡಬೇಕು ಅಂತ.